ಲಾರಿ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಪಾದಚಾರಿಯೋರ್ವರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಕಾರ್ಕಳದ ನಿಟ್ಟೆ ಗ್ರಾಮ ಪಂಚಾಯತ್ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಬೆಳ್ಮಣ್ ಕಡೆಯಿಂದ ಕಾರ್ಕಳದ ಕಡೆಗೆ ಬರ್ತಾ ಇದ್ದಂತಹ ಕಾರಿಗೆ ದಾವಣಗೆರೆಯಿಂದ ಮಂಗಳೂರಿಗೆ ಸಾಗ್ತಾ ಇದ್ದಂತಹ ಮೊಟ್ಟೆ ಲಾರಿಯೊಂದು ಡಿಕ್ಕಿಯಾಗಿ ಪಾದಚಾರಿ ಮೇಲೆ ಮಗುಚಿ ಬಿದ್ದಿದೆ. ಪಾದಚಾರಿಗೆ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಪಘಾತದಲ್ಲಿ ಲಾರಿ ಮತ್ತು 2 ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. कार रईट अल्ली ಅದು ಲೆಫ್ಟ್ ಅಲ್ಲಿ ಕಾರ್ ಎಂತ ಡೌಟ್ ಕಾರ್ ಅಲಿಚಿಡು ಬೈದಿ ನಾನು ಈ ಸೈಡ್ ಬೈದಿನಿ ಕಾರ್ ಕೊಡಿ ಈ ಕೊಡಿ ಅವರ ಫ್ರಂಟ್ ವಾಬಾ ತೆತ್ತಿ ಬರ ಪೊಡಿ ಪೊಡಿ ಬೇಬಿ ಬೇಬಿ